ಈ ಪುಟ್ಟ ಬಾಲಿಗೆ ಕೇವಲ 1 ವರ್ಷ 11 ತಿಂಗಳು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ತನ್ನ ಹೆಸರನ್ನು ದಾಖಲಾಗುವ ಹಾಗೆ ಮಾಡಿದ್ದಾಳೆ. ಯಾರಿಕೆ ಅವಳು ಮಾಡಿರುವ ಸಾಧನೆಯಾದ್ರೂ ಏನು ಅಂತೀರಾ? ಈ ವರದಿ ನೋಡಿ. ಈ ಪುಟ್ಟ ಬಾಲೆಯ ಹೆಸರು ಆಶ್ವಿ ರೈ. ಮೂಲತಃ ಕಾಸರಗೋಡಿನವಳು. ತನ್ನ ಸುತ್ತಲಿನ ಪ್ರಪಂಚವನ್ನ ಅನ್ವೇಷಿಸಿ ಕುತೂಹಲ ಕೆರಳಿಸಿದ್ದಲ್ಲದೆ ತನ್ನ ಉತ್ಸಾಹವನ್ನ ಪ್ರದರ್ಶಿಸುತ್ತಾಳೆ. ಹಣ್ಣು, ತರಕಾರಿ, ಪ್ರಾಣಿಗಳು, ವಾಹನ ಮತ್ತು ದೇಹದ ಭಾಗಗಳು ಸೇರಿದಂತೆ ವಿವಿಧ ವಸ್ತುಗಳನ್ನು ಗುರುತಿಸುವ ಮತ್ತು ಹೆಸರಿಸುವ ಅದ್ಭುತ ಸಾಮರ್ಥ್ಯವನ್ನ ಹೊಂದಿದ್ದಾಳೆ. ಆಶ್ವಿ ರೈ ಆತ್ಮವಿಶ್ವಾಸದಿಂದಲೇ ತನ್ನ ಕುಟುಂಬದ ಸದಸ್ಯರನ್ನ ಹೆಸರಿಸುತ್ತಾಳೆ. ಮಲಯಾಳಂ, ತುಳು ಮತ್ತು ಕನ್ನಡದಲ್ಲಿ ಸಂವಹನ ನಡೆಸುತ್ತಾಳೆ. ಆಶ್ವಿ ಹಾಡುವುದು ಮತ್ತು ನೃತ್ಯ ಮಾಡುವುದನ್ನು ಆನಂದಿಸುತ್ತಾಳೆ. ಯಕ್ಷಗಾನ, ಹಾಡುಗಳಿಗೆ ನೃತ್ಯ ಮಾಡುವ ಮೂಲಕ ತನ್ನ ಪ್ರತಿಭೆಯನ್ನ ಪ್ರದರ್ಶಿಸುತ್ತಾಳೆ. ಪ್ರಾಣಿಗಳ ಮೇಲಿನ, ವಿಶೇಷವಾಗಿ ಹಸು, ಕರು, ಬೆಕ್ಕುಗಳ ಮೇಲೆ ಅವಳು ತುಂಬಾನೇ ಪ್ರೀತಿ ತೋರಿಸ್ತಾಳೆ. ಆಕೆಯ ಸಾಧನೆಯ ಜೊತೆಗೆ ಉದಯವಾಣಿ ಆಯೋಜಿಸಿದ ನಮ್ಮನೆ ಕೃಷ್ಣ 2024ರಲ್ಲಿ ರೀಲ್ಸ್ ಮೇಕಿಂಗ್ ಸ್ಪರ್ಧೆಯಲ್ಲಿ 12ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾಳೆ. ಈ ಅದ್ಭುತ ಪ್ರತಿಭೆ ಆಶ್ವಿ ರೈ ಕಾಸರಗೋಡಿನ ವಿಜೇಶ್ ರೈ ಮತ್ತು ಸಹನಾ ವಿಜೇಶ್ ಪೋವಿಕಾನ ಎಂಬುವರ ಪುತ್ರೆ. ಆಶ್ವಿ ರೈ ಸಾಧನೆಗೆ ಎಲ್ಲೆಡೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಅಂಬ ಅಂಬ ಹುಲ್ಲಾನೆತ್ತಿ ಮ್ಯಾವ್ ಮ್ಯಾವ್ ಬಾವ್ ಬಾವ್ ಬುಷ್ 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 ಗೆಳೆಯರೆಲ್ಲ ನಾವು. ಬಣ್ಣದಾಗಿ ಪೆಲಾಡೆ ಮರದಿಂದಿಳಿದು ಸಕ್ಕರೆ ಬೆಲ್ಲ ಬರದಿರೆ ತಿನ್ನುವೆ ಸರೆದು ನೀ ಅಮ್ಮೋ ಕ್ಯಾಟ್ ಪುಚ್ಚೆಂಚ ಬುಲ್ಪುನಿ ಎಂಚ ಕೊರೆಪುಣ್ ನಾಯಿ ಡಾಗ್ ಎಂಚ ಕೊರೆಪುಣಿ ನಾಯಿ. ಪ್ರೀತಿ ಶೆಟ್ಟಿ, B4 ನ್ಯೂಸ್, ಕಾಸರಗೋಡು.